ಪುತ್ತೂರಿನ ಪಾಲ್ತಾಡು ಮಣಿಕರ ಶಾಲೆಯಲ್ಲಿ ಕಲಿಕಾ ಕೊಠಡಿಗಳ ಕೊರತೆ ಇದ್ದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಮಣಿಕರ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ತರಗತಿ ಕೊಠಡಿಗಳ ಸೌಲಭ್ಯ ಇಲ್ಲದ ಕಾರಣ ವಿದ್ಯಾರ್ಥಿಗಳನ್ನು ಶಾಲೆಯ ಸಭಾಂಗಣದಲ್ಲಿ ಕಲಿಸುವುದರಿಂದ ಮಳೆಯ ನೀರಿನಿಂದ ನೆನೆದು ಕಲಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಅವ್ಯವಸ್ಥೆಯಿಂದಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸದಿರಲು ಪೋಷಕರು ನಿರ್ಧರಿಸಿದ್ದಾರೆ. ಮಕ್ಕಳಿಗೆ ಶಾಲೆಯಲ್ಲಿ ಸೂಕ್ತ ಸೌಲಭ್ಯ ದೊರಕಿಸಿಕೊಡದೇ ಇದ್ರೆ ಶಾಲೆಗೆ ಕಳುಹಿಸುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಪರಿಸ್ಥಿತಿಯನ್ನು ಅವಲೋಕಿಸಿ ಶಾಲೆಯ ದುರಸ್ತಿ ಕಾರ್ಯ ಹಾಗೂ ಕೊಠಡಿಯ ವ್ಯವಸ್ಥೆಯನ್ನ ಮಾಡಿಕೊಡಬೇಕೆಂದು ಶಾಲಾ ಮುಖ್ಯೋಪಾಧ್ಯಾಯರಿಗೆ ವಿದ್ಯಾರ್ಥಿಗಳ ಪೋಷಕರು ಮನವಿಯನ್ನ ನೀಡಿದ್ದಾರೆ. ನಾವು ಮಣಿಕಾರ ಶಾಲೆಯಿಂದ ನಮ್ಮ ಮಕ್ಕಳನ್ನು ಇಲ್ಲಿ ಕೂತುಕೊಳ್ಳಲಿಕ್ಕೆ ಸರಿಯಾದ ಸೌಕರ್ಯ ಇಲ್ಲ. ಮತ್ತು ಏನು ಅಂದರೆ ಇಲ್ಲಿ ಬೆಳಿಗ್ಗೆ ಬಂದು ನೋಡುವಾಗ ನಾಯಿ ಎಲ್ಲ ಬಂದು ಇಲ್ಲಿ ಒಂದು 5 ಎಡಕ್ಕೆ ಮಾಡಿ ವಾಂತಿ ಮಾಡಿ ಎಲ್ಲ ಮಾಡಿಟ್ಟಿದೆ. ಅದನ್ನು ಮಕ್ಕಳಿಂದ ತೊಲಿಸಿ ಅದೇ ಇದರಲ್ಲಿ ನೀರಲ್ಲಿ ಮತ್ತವನ್ನು ಕೂತ್ಕೊಳಿಸಬೇಕು. ಇಂಥ ಒಂದು ಪರಿಸ್ಥಿತಿ ನಮ್ಮ ಶಾಲೆಗೆ ಬಂದ ಕಾರಣ ಇದನ್ನು ನೋಡಿ ನಮಗೆ ತುಂಬ ಬೇಸರ ಆಗಿದೆ. ಇಲಾಖೆಯಿಂದಲೂ ಯಾವ ನಮಗೆ ಸ್ಪಂದನೆ ಸಿಗಲಿಲ್ಲ. ಆದ ಕಾರಣ ನಾವು ಈ ಮಕ್ಕಳನ್ನು ಇವತ್ತಿನಿಂದ ಶಾಲೆಗೆ ಕಳಿಸುವುದಿಲ್ಲ ಅಂತ ತೀರ್ಮಾನಕ್ಕೆ ನಾವೆಲ್ಲ ಪೋಷಕರು ಬಂದಿದ್ದೇವೆ. ಇಲ್ಲಿ ನಾವು ನವೆಂಬರ್ ಲಾಸ್ಟಿಗೆ ಶಾಲಾ ಕೊಠಡಿ ಬಿಟ್ಟು ಬಿಟ್ಟ ಕಾರಣ ಶಾಲೆಯ ಮಕ್ಕಳನ್ನು ಶಾಲೆ ಹೊರ ಜಗಳಿಯಲ್ಲಿ ಕುಳಿತಾ ಇದ್ದೇವೆ. ಬೇಸಿಗೆ ಕಾಲದಲ್ಲಿ ಕೂಡ ನಾವು ಮನವಿ ಮಾಡುವವರಿಗೆಲ್ಲ ಮನವಿ ಮಾಡಿ ಇಲಾಖೆಗೆ MLAನವರಿಗೆ MP ಅವರಿಗೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮನವಿ ಮಾಡಿದ್ದೇವೆ. ಯಾರು ಕೂಡ ಇದುವರೆಗೆ ನಮಗೆ ಒಂದು ಸ್ಪಂದನೆ ಕೊಡಲಿಲ್ಲ. ಅದೇ ರೀತಿ ಮತ್ತು ಬೇಸಿಗೆಗಾಲದಲ್ಲಿ ತುಂಬ ಮಕ್ಕಳಿಗೆ ರಿಂಗ್ವರ್ಮು ಹಾಗೆ ಮತ್ತು ತುಂಬ ಮಕ್ಕಳು ತಲೆತಿರುಗಿ ಬಿದ್ದಿದ್ದಾರೆ. ಅದೇ ರೀತಿ ಈಗ ಮಳೆ ಸ್ಟಾರ್ಟ್ ಆಗಿ ಯಾವುದೇ ವ್ಯವಸ್ಥೆ ಮಕ್ಕಳಿಗೆ ಆಗಲಿಲ್ಲ. ಈಗ ಮಳೆಯಲ್ಲಿ ಮಕ್ಕಳು ಒದ್ದೆ ಆಗ್ತಾ ಇದ್ದಾರೆ. ನಾವು ಎಲ್ಲಿ ಮಕ್ಕಳನ್ನು ಕೂರಿಸುವುದಂತೇಳಿ ನಮಗೆ ಇದೊಂದು ತಲೆಬಿಸಿ ಆದ ಕಾರಣ ಇವತ್ತು ನಾವು ಎಲ್ಲರೂ ಸೇರಿ HMಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ನಾಳೆಯಿಂದ ಮಕ್ಕಳನ್ನು ಶಾಲೆಗೆ ಕಲಿಸುವುದಿಲ್ಲ ಅಂತೇಳಿ ನಮ್ಮ ಪೇರೆಂಟ್ಸ್ನವರೆಲ್ಲ ಒಗ್ಗಟ್ಟಾಗಿ ಒಂದು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇಲ್ಲಿ ಸಾಧಾರಣವಾಗಿ ಒಂದು 6-8 ತಿಂಗಳಿಂದ ನಾವು ಇಲ್ಲಿ ಮಕ್ಕಳೇನು ಒಂದು ಸರಿಯಾಗಿ ಪಾಠ ಮಾಡುವ ವ್ಯವಸ್ಥೆ ಇಲ್ಲದೆ ನಾವು ಪಾಠ ಇದ್ದೇವೆ. ಇಲ್ಲಿ ಈಗ ಮಳೆಗಾಲ ಶುರುವಾಗಿದೆ. ನಮಗೆ ಮಕ್ಕಳು ಇಲ್ಲಿ ಸ್ಟೇಜಲ್ಲಿ ಪಾಠ ಮಾಡುವಾಗ ನಮ್ಮ ಈ ಮಳೆ ಬಂದು ಎಲ್ಲ ಒದ್ದೆಯಾಗಿ ಮಕ್ಕಳೆಲ್ಲ ಒದ್ದೆಯಾಗಿ ಪುಸ್ತಕಗಳು ಎಲ್ಲ ಒದ್ದಾಗ್ತಾಯಿದೆ. ಇದಕ್ಕೋಸ್ಕರ ನಾವು DDP ಇವತ್ತು ಎಲ್ಲ ಇಲಾಖೆಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಯಾರೂ ಇದಕ್ಕೆ ಸ್ಪಂದನೆಯನ್ನು ಮಾಡಲಿಲ್ಲ. ಮೊನ್ನೆ ಇತ್ತೀಚಿನ ದಿನದಲ್ಲಿ ನಮ್ಮ ಮಣಿಕರ ಶಾಲೆಗೆ ಹತ್ತಿರಕ್ಕೆ ಕೂಡ ನಮ್ಮ ಶಾಸಕರು ಬಂದಿದ್ದರು. ಆದರೂ ನಮ್ಮ ಶಾಲೆಗೆ ಬರದೆ ನಮ್ಮ ಶಾಲೆಯನ್ನು ಶಾಲೆಗೆ ಬರೆದವರು ಅಲ್ಲಿಂದಲೇ ಅವರು ತೆರಳಿದ್ದಾರೆ. ಇದು ತುಂಬ ನಮಗೆ ಬೇಸರವಾಗಿದೆ. ಈಗ ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ಪಾಠದ ವ್ಯವಸ್ಥೆಯನ್ನು ಮಾಡೋದು ಅಂತ ನಮಗೆ ಗೊತ್ತಾಗುತ್ತಿಲ್ಲ. ಅದಕ್ಕೋಸ್ಕರ ನಾವು ಈಗ ನಮ್ಮ ಪೋಷಕರೆಲ್ಲರೂ ಮಕ್ಕಳನ್ನು ನಾವು ಶಾಲೆಗೆ ನಾವು ಕಳಿಸುವುದಿಲ್ಲ ಅನ್ನೋ ಒಂದು ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದೇವೆ. ನಾವು ಮಕ್ಕಳನ್ನು ನಾಳೆಯಿಂದ ಶಾಲೆಗೆ ಕಲಿಸುವುದಿಲ್ಲ. ನಮಗೆ ಮಕ್ಕಳನ್ನು ಕೂತ್ಕೊಳ್ಳಿಕ್ಕೆ ಸೂಕ್ತವಾದ ವ್ಯವಸ್ಥೆ ಇರುವುದಿಲ್ಲ. ಒದ್ದೆಯಾಗಿ ಮಕ್ಕಳು ಒದ್ದೆ ಆಗ್ತಾರೆ. ಹಾಗೆ ನಾವು ಶಾಲೆಗೆ ಕಲಿಸುವುದಿಲ್ಲ. ಪುಷ್ಪರಾಜ್, V4 ನ್ಯೂಸ್, ಬೆಳ್ಳಾರೆ.